ಇದು ನೋಡಲಿಕ್ಕೆ ಪಕ್ಕ ಏನು ವಾಟರ್ ಮೆಲನ್ ಜ್ಯೂಸ್ ಥರ ಕಾಣ್ತುಂಟು, ಬಟ್ ಇದು ಬೀಟ್ರೂಟ್ ಬಟರ್ ಮಿಲ್ಕ್. ಬೀಟ್ರೂಟ್ ಬಟರ್ ಮಿಲ್ಕ್ ಇದು ಕೆಂಪಾಗಿ ಚೆನ್ನಾಗಿರುತ್ತೆ, ಮತ್ತು ರಕ್ತ ಶುದ್ಧಿ ಇದಕ್ಕೆಲ್ಲ ಭಾರಿ ಒಳ್ಳೆಯದಂತಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಮಿಕ್ಸ್ ಜಾರ್ ಕೊಡಿ ಫಸ್ಟಿಗೆ ಮಿಕ್ಸ್ ಜಾರ್. ಓಕೆ, ಈಗ ಅರ್ಧ ತುಂಡು ಬೀಟ್ರೂಟ್ ತಗೊಂಡಿದ್ದೇನೆ. ಎಸ್, ಅರ್ಧ ತುಂಡು. ಇದು ಸ್ವಲ್ಪ ಬೇಗ ಆಗ್ತದ ಅಂತಲ್ಲ? ಬೇಗ ಆಗ್ತದೆ. ಇದು ಜೀರಿಗೆ ಒಂದು ಅರ್ಧ ಸ್ಪೂನ್. ಅರ್ಧ ಸ್ಪೂನ್ ಬೀಟ್ರೂಟನ್ನೆಲ್ಲ ಕಟ್ ಮಾಡಿ ತಂದ ಕಾರಣ ಹೌದು ಆಗ್ತದೆ. ಒಂದು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಒಂದು ಸಾಕು, ಜಾಸ್ತಿ ಆಗಿದ್ರೆ ಖಾರ ಆಗ್ತದೆ. ಹಸಿಮೆಣಸನ್ನು ಹಾಗೆ ಕೈಯಲ್ಲೇ ಕಟ್ ಮಾಡೋದಾ? ಹೌದು, ಇದರಿಂದ ಮಕ್ಕಳೆಲ್ಲ ಇದ್ರೆ ಉಂಟಲ್ಲ, ಅದರ ಬೀಜ ಕಣ್ಣೀರು ಹಾಕಿದರೆ ಒಳ್ಳೆಯದಾಗ್ತದೆ. ಓಕೆ, ಇದು ದೊಡ್ಡ. ದೊಡ್ಡ. ಇದು ಶುಂಠಿ ಹಾಕ್ತಿದ್ದೇನೆ. ಓಕೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಈಗಲೇ ಹಾಕೊಳ್ಳೋದಾ? ಒಟ್ಟಿಗೆ ಓಕೆ. ಶುಂಠಿ, ಉಪ್ಪು, ಆಮೇಲೆ ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ತಗೊಂಡೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅಲ್ಲ? ಓಕೆ, ಇಷ್ಟನ್ನು ಈಗ ಇದು ನೀರೇನು ಆ್ಯಡ್ ಮಾಡಲಿಕ್ಕಿಲ್ಲ? ಸ್ವಲ್ಪ ನೀರು ಮತ್ತು ಮೊಸರು ಆ್ಯಡ್ ಮಾಡಿ, ಮತ್ತು ಕೊನೆಗೆ ಬೇಕಿದೆ ಆ್ಯಡ್ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ಮೊಸರು ಹಾಕ್ತಿದ್ದೇನೆ. ಓಕೆ, ನೀರು ಬೇಕಾ? ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಹಾಕಿ ರನ್ ಮಾಡುವ. ಮತ್ತೆ ಇದನ್ನು ಈಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ, ಸಾಕಾಗುತ್ತಾ? ನೋಡಿ, ನಾವು ಅರ್ಧ ಬೀಟ್ರೂಟ್ ಹಾಕಿದ್ದು. ಹೌದು, ಆದರೂ ಕಲರ್ ನೋಡಿ ಕೆಂಪಾಗಿದೆ. ಇದಕ್ಕೆ ಪುನಃ ಮೊಸರು ಹಾಕ್ತಿದ್ದೇನೆ. ಮೊಸರು ಆ್ಯಡ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ನೀರು ಬೇಕಲ್ಲ? ಇದಕ್ಕೆ ಎಷ್ಟು ನೀರು ಹಾಕಿದ್ರು ನಡೀತದಲ್ಲ? ಮಜ್ಜಿಗೆ ಅಲ್ಲ? ಹೌದು. ಇದೀಗ ಆಗಿದೆ. ಈಗ ಡೈರೆಕ್ಟ್ ಬೌಲಿಗೆ ಹಾಕ್ತಿದ್ರಲ್ಲ? ಹೌದು. ಓಕೆ, ಇವತ್ತು ಮಾತ್ರ ಸ್ವಲ್ಪ ದಪ್ಪವೇ ಉಂಟು. ಹೌದು, ಬೇಕಾದ್ರೆ ನೀರು ಹಾಕ್ಬೋದು. ಮತ್ತು ನಾವು ಐಸ್ ಕ್ಯೂಬ್ ಹಾಕ್ತೇವೆ, ಆಗ ನೀರು ಈಗ ಡೈರೆಕ್ಟ್ ಸರ್ವ್ ಮಾಡ್ತಿದ್ದೀರಾ? ಹೌದು. ನೋಡಿ, ಗ್ಲಾಸ್ ಅಂತೂ ರೆಡಿ ಇದೆ. ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ ಇದೆ. ಇದೆಲ್ಲ ಬೇಸಿಗೆಗಾಲ ಒಳ್ಳೇದಾಗ್ತಲ್ಲ? ಹೌದು, ನೀರು ಬೇಕಾದ್ರೆ ಹಾಕ್ಬೋದು, ಆ್ಯಡ್ ಮಾಡ್ಕೊಂಡು. ಓಕೆ, ದಪ್ಪ ಇದ್ದರೆ. ಓಕೆ, ಇದೀಗ ಆಗಿದೆ. ಐಸ್ ಕ್ಯೂಬ್ ಹಾಕ್ತಿದ್ದೇನೆ. ಎಸ್, ಓಕೆ. ಇದರ ಮೇಲೆ ಪುದೀನ ಎಲೆ ಇರ್ತಿದ್ದೇನೆ. ಓಕೆ, ಚೆನ್ನಾಗಿ ಕಾಣಲಿಂತಲ್ಲ? ಹೌದು. ಓಕೆ, ಪರಿಮಳ ಕೂಡ ಗಮ್ಮತ್ ಬರ್ತದೆ ನೋಡಿ. ಹೌದು, ಮೆಣಸಿನಕಾಯಿ, ಶುಂಠಿದು, ಜೀರಿಗೆದು ಫ್ಲೇವರ್ ಒಳ್ಳೆ ಬರ್ತದೆ. ಚೆನ್ನಾಗಿ ಬರ್ತದೆ. ಬೀಟ್ರೂಟ್ ಬಟರ್ ಮಿಲ್ಕ್ ರೆಡಿ ಅಲ್ಲ? ಹೌದು, ಬೀಟ್ರೂಟ್ ಬಟರ್ ಮಿಲ್ಕ್. ಮಾಮೂಲಾಗಿ ಇದೆಲ್ಲ ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದ್ದು. ಬಟ್ ಇವಾಗ ಏನು ಕೆಸರಡೊಂದು ದಿನ ಈ ಥರದೆಲ್ಲ ಗದ್ದೆಲೆಲ್ಲ ಪ್ರೋಗ್ರಾಮ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿಸಿ ಬರುವಾಗ ಈ ಥರದೊಂದು ಗ್ಲಾಸ್ ಸಿಕ್ಕಿದ್ರೆ ಗಮ್ಮತ್ತು ಖಾಲಿ ಮಾಡ್ಬೋದಲ್ಲ? ಓಕೆ, ಟೇಸ್ಟ್ ನೋಡುವಲ್ಲ ಅದ್ರಿಗೆ. ಓಕೆ, ಮಮತಾ ಮ್ಯಾಮ್ ಸಾಗದಿರುವಂತಹ ಬೀಟ್ರೂಟ್ ಬಟರ್ ಮಿಲ್ಕ್ ಅಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದು ನೋಡಲಿಕ್ಕೆ ಪಕ್ಕ ಏನು ವಾಟರ್ ಮೆಲನ್ ಜ್ಯೂಸ್ ಥರ ಕಾಣ್ತುಂಟು, ಬಟ್ ಇದು ಬೀಟ್ರೂಟ್ ಬಟರ್ ಮಿಲ್ಕ್. ನಾನು ಟೇಸ್ಟ್ ಮಾಡೋದು ಮುಂಚೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು. ಬೀಟ್ರೂಟ್ ಬಟರ್ ಮಿಲ್ಕ್ ತಯಾರಿಸುವ ವಿಧಾನ: ಮೊದಲಿಗೆ ಒಂದು ಬೀಟ್ರೂಟ್ಗೆ ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಹಸಿಮೆಣಸು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೊಸರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬೀಟ್ರೂಟ್ ರುಬ್ಬಿದ ನಂತರ ಇನ್ನಷ್ಟು ಮೊಸರು ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ಬೇಕಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಸವಿಯಲು ಬೀಟ್ರೂಟ್ ಬಟರ್ ಮಿಲ್ಕ್ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಬೀಟ್ರೂಟ್ ಬಟರ್ ಮಿಲ್ಕ್, ಇನ್ನೊಂದು ಸ್ಪೆಷಲ್ ಆಗಿ ಕಾಜು ಮಸಾಲ. ಯಾವ್ದು ನೋಡೋ ಟೇಸ್ಟ್? ಕಾಜು ಮಸಾಲ. ಫಸ್ಟಿಗೆ ಕಾಜು ಮಸಾಲ ಹೇಳಿದ್ದೀರಾ, ಹಾಗಾದರೆ ತಗೊಳ್ಳಿ ನೀವು ಕೂಡ. ನಾವು ಚಪಾತಿ ಜೊತೆ ಟೇಸ್ಟ್ ನೋಡೋಲ್ಲ? ಓಕೆ, ಗ್ರೇವಿ ಅಂತೂ ತಿಕ್ಕಾಗಿ ಚೆನ್ನಾಗಿದೆ ನೋಡಿ. ರಾಮತ್ ಮ್ಯಾಮ್, ಫಸ್ಟ್ ಕ್ಲಾಸ್ ಆಗಿದೆ ಇದು. ಪಕ್ಕ ಏನು ನೀರು ದೋಸೆ ಕೂಡ ಒಳ್ಳೆಯದಾಗೋದಲ್ಲ? ಎಷ್ಟು ದಪ್ಪ ಇದು ಕೂಡ ಚೆನ್ನಾಗಿರುತ್ತೆ. ಬೇಕಿದ್ರೆ ಸ್ವಲ್ಪ ಏನು ನೀರು ಮಾಡ್ಕೊಳ್ಬೋದು ಅಂತ ಕಾಣ್ತದೆ. ಟೇಸ್ಟ್ ಅಂತೂ ಗಮದುಂಟು. ನಾರ್ಮಲಾಗಿ ನಾವು ಮನೆಯಲ್ಲಿ ಹೀಗೆ ಅಡುಗೆ ಮಾಡೋದಕ್ಕಿಂತ ಸ್ಪೆಷಲ್ಲಾಗಿ ಒಂದೊಂದು ದಿವಸ ಈ ಥರ ಎಲ್ಲ ಮಾಡ್ತಿದ್ರೆ ಟೇಸ್ಟ್ ಇರುತ್ತೆ, ಚೆನ್ನಾಗಿದೆ. ಈಗ ಸ್ಪೆಷಲ್ಲಾಗಿ ಬೀಟ್ರೂಟ್ ಬಟರ್ ಮಿಲ್ಕ್ ತಗೊಳ್ಳಿ.
ಆಹಾ, ಸ್ವಲ್ಪ ಖಾರ ಖಾರ ಉಂಟು ಮ್ಯಾಮ್ ಇದು. ನೀವು ಖಾರಕ್ಕೆ ಏನು ಹಾಕಿದ್ರಿ ಇದಕ್ಕೆ? ಹಸಿಮೆಣಸಿನಕಾಯಿ, ಶುಂಠಿ. ಹಸಿಮೆಣಸು ಶುಂಠಿ ಹಾಕಿದ್ರಲ್ಲ? ಓ ಹೌದು, ಹಸಿಮೆಣಸಿದ್ದು ಆ ಫ್ಲೇವರ್ ಗೊತ್ತಾಗುಂಟು. ಲೈಟಾಗಿ ಖಾರ ಖಾರ ಸಿಗ್ತಾ ಉಂಟಲ್ಲ, ಚೆನ್ನಾಗಿದೆ. ಇದು ಖಾರ ಇದ್ರೆ ಚಂದ ಅಲ್ಲ, ಹೌದು, ಮಜ್ಜಿಗೆ ಖಾರ ಅಂದ್ರೆ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಮಜ್ಜಿಗೆ ಅಂದ್ರೆ ಹಾಗೆ, ಮಜ್ಜಿಗೆ ಕಾಯಿ ಮೆಣಸು, ಶುಂಠಿ, ಹೌದು, ಜೀರಿಗೆ ಎಲ್ಲ. ಮತ್ತು ಇದು ನಾರ್ಮಲ್ ನಾವು ಮಜ್ಜಿಗೆಲ್ಲ ಬೀಟ್ರೂಟ್ ಹಾಕಿದ್ದೇವೆ, ಹಾಗಾಗಿ ಅದು ರಾ ಬೀಟ್ರೂಟ್ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಈ ಥರದ್ದೆಲ್ಲ ಒಂದು ದಿವಸಕ್ಕೆ ಒಂದು ಗ್ಲಾಸ್ ಎಲ್ಲ ಕುಡಿದ್ರು ಕೂಡ ಚೆನ್ನಾಗಿರುತ್ತೆ. ಮತ್ತು ವೈಟ್ ರೈಸ್ಗೆಲ್ಲ ಹಾಕಿ ಊಟ ಮಾಡಿದ್ರೆ ಹಾಗೂ ಟೇಸ್ಟ್ ಚೆನ್ನಾಗಿರುತ್ತೆ. ಆಗ್ತದೆ. ಹೌದು, ಬಟ್ ಈ ಥರ ಬಟರ್ ಮಿಲ್ಕ್ ಮಾಡಿದ್ರೆ ದಣಿದು ಬಂದಾಗ ಕುಡಿಲಿಕ್ಕೆ ಒಳ್ಳೆಯದಲ್ಲ. ಓಕೆ, ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಅದರಲ್ಲಿ ಸ್ಪೆಷಲ್ ಆಗಿ ಏನು ಕಾಜು ಮಸಾಲೆ ಅಂತೂ ಗಮದಾಗಿದೆ. ಇವತ್ತು ಫುಲ್ ನಾನು ಚಪಾತಿ ಖಾಲಿ ಮಾಡೋದೆ. ಹೇಗನ್ನಿಸ್ತು ನಿಮಗೆ? ಖುಷಿ ಆಯ್ತು. ಖುಷಿ ಆಯ್ತಲ್ಲ? ನನಗೆ ಕೂಡ ಖುಷಿ. ನೀವು ಈ ಥರ ಯಾವಾಗಲೂ ಸ್ಪೆಷಲ್ ಡಿಶ್ಗಳನ್ನು ಹೇಳ್ಕೊಡ್ತಾ ಇರ್ತೀರಾ. ಹಾಗಾಗಿ ಇವತ್ತಿನ 2 ಡಿಶ್ ಕೂಡ ಚೆನ್ನಾಗಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ನಡೆಲ್ಲ ಪ್ರೀಮಿಯಂ ರಿಫಂಡ್ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ಸಂತೋಷ್ ಲಕ್ಷ್ಮೀಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಚಿಕ್ಕ ಜೊತೆಗೆ ಸ್ಪೆಷಲ್ಲಾಗಿ ನಾನಾ ಮಸಾಲ. ನೀವು ಹೇಳಿದ್ರಲ್ಲ ಮನೆಯಲ್ಲೆಲ್ಲ ನಾನಾ ಮಸಾಲ ಯೂಸ್ ಮಾಡೋದಲ್ಲ, ಹಾಗಾಗಿ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ಕಾಜು ಮಸಾಲ ಮತ್ತು ಸ್ಪೆಷಲಾಗಿ ಬೀಟ್ರೂಟ್ ಬಟರ್ ಮಿಲ್ಕ್ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಎಲ್ಲಿಗೆ ನಿಲ್ಲಿಸ್ತೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.